ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿದ್ರು. ಈಗಂತೂ ಇಂಥ ಒಂದು ಕಠಿಣ ಪರಿಸ್ಥಿತಿಗೆ ನಮ್ಮ ಕರಾವಳಿ ಒಳಗಾಗಿದೆ. ದಿನನಿತ್ಯ ರಕ್ತ ಹರಿಯುವಂತಹದ್ದು, ತೀರಾ ಒಂದು ಅತಿರೇಕದ ಮತೀಯ ಧ್ರುವೀಕರಣ, ಹಿಂದೂ ಮುಸ್ಲಿಂ ಧ್ರುವೀಕರಣ ಅಥವಾ ಬೇರೆ ಬೇರೆ ಧರ್ಮಗಳ ಮಧ್ಯೆ ಧ್ರುವೀಕರಣ ಅದರ ಉತ್ತುಂಗಕ್ಕೆ ತಲುಪಿರುವಂತಹ ಒಂದು ಕರಾಳ ಸಂದರ್ಭಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮೇಲೆ ನಮ್ದು ಅಪಾರ ನಿರೀಕ್ಷೆಗಳಿತ್ತು. ಕೆಲವೆಲ್ಲ ಸಮಸ್ಯೆಗಳಾಗಿದೆ. ಈ ನಡುವೆ ಮುಖ್ಯಮಂತ್ರಿಗಳು ನಾವೆಲ್ಲರೂ ಬಹಳಷ್ಟು ಇಷ್ಟಪಡುವ ಸೈದ್ಧಾಂತಿಕ ಪದ್ಧತಿಯುಳ್ಳ ನಾಯಕರು BK ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಭೇಟಿಯಾಗಿ ಕರಾವಳಿಯ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮಾತಾಡಿರುವಂಥದ್ದು ಮತ್ತು ಅವರನ್ನು ವಿಶೇಷವಾಗಿ ಈ ಜಿಲ್ಲೆಗೆ ಕಳಿಸಿರುವಂಥದ್ದು ನಮ್ಗೆಲ್ಲರಿಗೂ ಒಂದಿಷ್ಟು ನೆಮ್ಮದಿ ನಿರೀಕ್ಷೆಗಳನ್ನ ಮೂಡಿಸಿತ್ತು. ಅದರಿಂದ ಅವರು ಅದೇ ಕೆಲಸದ ಮೇಲೆ ಈ ಜಿಲ್ಲೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ಭಾವನೆಗಳನ್ನ, ನಮ್ಮ ಸಲಹೆಗಳನ್ನ ಮತ್ತು ನಮ್ಮ ನಿರೀಕ್ಷೆಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ಅವರ ಹತ್ರ ಮಾತಾಡಲಿಕ್ಕೆ ಎಲ್ಲರೂ ಬೇರೆ ಬೇರೆ ರಂಗಗಳ ಗಣ್ಯರು, ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದವರಿದ್ದಾರೆ, ನಾಟಕ ರಂಗಭೂಮಿಯಲ್ಲಿ. BK ಹರಿಪ್ರಸಾದ್ ಅವರು ಹಿರಿಯ ನಾಯಕರು ಮತ್ತು ಜಾತ್ಯತೀತತೆ, ಸೆಕ್ಯುಲರಿಸಮ್ಗಳ ಬಗ್ಗೆ ಬಹಳಷ್ಟು ಆಳವಾದಂಥ ಒಂದು ತಿಳುವಳಿಕೆ ಮತ್ತು ಬದ್ಧತೆಯುಳ್ಳಂಥ ಒಬ್ಬ ರಾಜಕೀಯ ನೇತಾರ. ಅವರು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇಲ್ಲಿಗೆ ಬಂದಿರೋದ್ರಿಂದ ನಾವು ಅವರನ್ನು ಸಹಜವಾಗಿ ನಾವೆಲ್ಲರೂ ಅವರನ್ನು ಭೇಟಿಯಾಗಬೇಕು ಅನ್ನುವಂಥ ಒಂದು ಚರ್ಚೆಗಳು ಬಂದಿತ್ತು. ಅದರಿಂದಾಗಿ ನಮ್ಮ ಜಾತ್ಯತೀತ ಸಂಘಟನೆಗಳು ಮತ್ತು ಸಮಾನ ಮನಸ್ಕರ ಜಂಟಿ ವೇದಿಕೆಯಿಂದ ಇವತ್ತು ಅವರನ್ನು ನಾವು ಭೇಟಿಯಾಗಿದ್ವಿ. ಒಂದು 40ರಿಂದ 50ರಷ್ಟು ಬೇರೆ ಬೇರೆ ರಂಗಗಳ ಪ್ರೊಫೆಸರ್ಗಳಿರ್ಬೋದು ಅಥವಾ ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ರಂಗದ ಧುರೀಣರು, ಹಾಗೆ ವಿವಿಧ ಸಂಘಟನೆಗಳು, ಚಳವಳಿಗಳ ಪ್ರಮುಖರು ಕೂಡ ನಾವು ಇವತ್ತು ಇದ್ದು ಅವ್ರ ಹತ್ರ ಮಾತಾಡಿದ್ದೀವಿ. 2 ಗಂಟೆಗಳ ಕಾಲ ದೀರ್ಘಕಾಲ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರು ಕೇಳಿಸ್ಕೊಂಡಿದ್ದಾರೆ. ಬಹಳಷ್ಟು ಚರ್ಚೆಗಳು ಇತ್ತೀಚೆಗೆ ಬರ್ತಾ ಇದೆ. ಮುಖ್ಯವಾಗಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ. ನಾವು ಕೂಡ ಅದನ್ನು ಸಹಜವಾಗಿ ನಮ್ಮಲ್ಲಿ ಕೂಡ ಬಹಳಷ್ಟು ಜನ ಪ್ರಸ್ತಾಪ ಮಾಡಿದ್ದಾರೆ. ಅದೊಂದು ದೃಢವಾದಂಥ ಕ್ರಮಗಳಾಗಬೇಕು ಅನ್ನುವಂಥದ್ದು. ಬಹಳ ಪ್ರಧಾನವಾಗಿ ದ್ವೇಷ ಭಾಷಣಕೋರರು ಯಾವುದೇ ಎಗ್ಗಿಲ್ಲದೆ ಇಲ್ಲಿ ತಮ್ಮ ಚಾಳಿಯನ್ನು ಮುಂದುವರಿಸ್ತಾ ಇರೋದು, ನ್ಯಾಯಾಲಯದಿಂದಲೂ ಕೂಡ ಅವರಿಗೆ ರಿಲೀಫ್ಗೆಲ್ಲ ಸಿಗ್ತಾ ಇರುವಂಥದ್ರ ಬಗ್ಗೆ ಬಹಳಷ್ಟು ಆತಂಕಗಳು ವ್ಯಕ್ತ ಆಗಿದೆ. ಮತ್ತು ಇಲ್ಲಿಯ ಸಾಮಾಜಿಕ ಸೂಕ್ಷ್ಮಗಳ ಬಗ್ಗೆ ಈ ಕೋಮುವಾದಿ ಭಾಷಣಕಾರರು ಕೇವಲ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾತ್ರ ಅಲ್ಲ, ಸಮಾಜದಲ್ಲಿರುವಂಥ ಶ್ರೇಣೀಕೃತ ಪದ್ಧತಿಗಳೇನಿದೆ, ಮೇಲೆ ಕೆಳಗೆ ಇರುವಂತಹದ್ದು ಅಂತರಗಳೇನಿದೆ, ಅದನ್ನು ಕೂಡ ಬಹಳ ಹಿಂದಿನ ಊಲಿಗಮಾನ್ಯ ವ್ಯವಸ್ಥೆ ಕಡೆಗೆ ತಗೊಂಡು ಹೋಗುವಂಥ ಉದ್ದೇಶಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆಗೆ ಬಂದಂಥ ವಿಚಾರ ಅವರ ಗಮನಕ್ಕೆಲ್ಲ ತಂದಿದ್ದೀವಿ. ಅದರ ಜೊತೆಯಲ್ಲಿ ನಾವು ಹೆಚ್ಚು ಮಾತಾಡಿರುವಂತಹದ್ದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟದ್ದು ಒಂದು ಕೆಲಸಗಳು ನಡೀತಾ ಇರುವಾಗಲೇ ಜನರಿಗೊಂದು ಧೈರ್ಯ ತುಂಬುವಂಥ, ಸೆಕ್ಯುಲರಿಸಮ್ನ ಪರವಾಗಿ ನಿಲ್ಲುವಂಥ ಮತ್ತು ಕೋಮುವಾದದ ವಿರುದ್ಧ ಮಾತಾಡುವಂಥ ಒಂದು ಧೈರ್ಯ ಇವತ್ತು ಯಾರಿಗೂ ಇಲ್ಲ. ಆ ಧೈರ್ಯವನ್ನು ಅಂಥವರಲ್ಲಿ ತುಂಬಿಸಲಿಕ್ಕೆ ಕೆಲಸಗಳಾಗಬೇಕು. ಮತ್ತು ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇಲ್ಲಿಯ ವಿಶ್ವವಿದ್ಯಾನಿಲಯದಿಂದ ಹಿಡಿದು ಎಲ್ಲ ರೀತಿಯಾದಂಥ ಸರ್ಕಾರಿ ಸಂಸ್ಥೆಗಳು ಇವತ್ತು ಕೋಮುವಾದಿ ಶಕ್ತಿಗಳ ಹಿಡಿತದಲ್ಲಿದೆ. ಅದನ್ನು ಮೊದಲು ಬಿಡಿಸುವಂಥ ಕೆಲಸ ಆಗಬೇಕು. ಅದು ಸೆಕ್ಯುಲರ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬರುವಂಥ ಸ್ಥಿತಿಯಲ್ಲಿ ನಾವು ಆ ಕೋಮುವಾದಿಗಳಿಂದ ಬಿಡಿಸಿ ಪರಿವಾರದ ಕೈಯಿಂದ ಬಿಡಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ದಾರೆ. ಮತ್ತು ಇಲ್ಲಿ ಅಕಾಡೆಮಿಗಳು, ರಾಜ್ಯ ಮಟ್ಟದ ಅಕಾಡೆಮಿಗಳಿರ್ಬೋದು, ಜಿಲ್ಲೆಯ ಭಾಷಾ ಅಕಾಡೆಮಿಗಳಿರ್ಬೋದು, ಅವರು ಹೆಚ್ಚು ಕ್ರಿಯಾಶೀಲರಾಗಿ ಈ ಸೌಹಾರ್ದತೆಯನ್ನು ಅಥವಾ ಜನರ ಸಹಜವಾದಂಥ ಇಲ್ಲಿಯ ಬದುಕಿನ ಸೌಹಾರ್ದ ಪರಂಪರೆಗಳೇನಿದೆ ಅವುಗಳನ್ನು ಜನರ ಮಧ್ಯೆ ತಗೊಂಡು ಹೋಗಲಿಕ್ಕೆ ಅವುಗಳು ಕೆಲಸ ಮಾಡಬೇಕು ಅನ್ನುವಂಥದ್ದು ಕೂಡ ಬಂದಿದೆ. ಮತ್ತು ಸಾಂಸ್ಕೃತಿಕ ರಂಗ ಸಲಹೆಗಳು ಸಹ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದಕ್ಕೆ ಭಾಳ ಸೂಕ್ಷ್ಮವಾದ ಸಲಹೆಗಳನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಎಲ್ಲೂ ಸಹ ಯಾರಾದರೂ ಅಧಿಕಾರಿಗಳು ಯಾವುದೇ ಧರ್ಮ, ಜಾತಿ, ಸಂವಿಧಾನವನ್ನು ಮೀರಿ ಹೋದಾಗ ಅವ್ರ ಮೇಲೆ ಕ್ರಮ ತರಿಸ್ಕೊಳ್ಬೇಕು ಅಂತಲೂ ಸಹ ಕೆಲವು ವಿಚಾರಗಳು ಬಂದಿದೆ. ಸರ್, ಈಗ ಒಂದು ಕೋಮು ದ್ವೇಷ ಭಾಷಣಗಳಲ್ಲಿ ಅನೇಕರು